ಪಶ್ಚಿಮ ಘಟ್ಟ ಪ್ರದೇಶದ ತಪ್ಪಲಿನಲ್ಲಿ ವಾಸಿಸುವ ಜನತೆಯ ಅನುಕೂಲಕ್ಕಾಗಿ ಕಸ್ತೂರಿ ರಂಗನ್ ವರದಿ ಮತ್ತು ಹುಲಿ ಯೋಜನೆ ಜಾರಿಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕೈಬಿಡಬೇಕು ಎಂದು ಮಾಜಿ ಸಚಿವ ರಮಾನಾಥ್ ರೈ ಆಗ್ರಹಿಸಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದ ತಪ್ಪಲಿನಲ್ಲಿ ವಾಸಿಸುವ ಜನತೆಯ ಅನುಕೂಲಕ್ಕಾಗಿ ಕಸ್ತೂರಿ ರಂಗನ್ ವರದಿ ಹಾಗೂ ಹುಲಿ ಯೋಜನೆ ಜಾರಿಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕೈಬಿಡಬೇಕು ಎಂದು ಮಾಜಿ ಸಚಿವ ರಮಾನಾಥ್ ರೈ ಆಗ್ರಹಿಸಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವರದಿಯನ್ನು ರದ್ದುಪಡಿಸುವ ಅಧಿಕಾರ ಇರುವುದು ಕೇಂದ್ರಕ್ಕೆ ಮಾತ್ರ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದು, ಪಶ್ಚಿಮ ಘಟ್ಟ ತಪ್ಪಲಿನ ಜನತೆಯ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಇದನ್ನ ಮುಖಂಡರು ಈ ಯೋಜನೆಯನ್ನ ರದ್ದುಗೊಳಿಸುವಂತೆ ಕೇಂದ್ರವನ್ನ ಒತ್ತಾಯಿಸಲಿ ಎಂದು ಅವರು ಸವಾಲು ಹಾಕಿದ್ರು. ಇಲ್ಲದಿದ್ದರೆ ಕಸ್ತೂರಿ ರಂಗನ್ ವರದಿ ವಿಚಾರ ರಾಷ್ಟ್ರೀಯ ಪರಿಸರ ನ್ಯಾಯಾಲಯದ ಮೆಟ್ಟಿಲೇರುತ್ತಿದ್ದು, ಮತ್ತೆ ಅಲ್ಲಿಂದ ಅನುಮತಿ ಪಡೆದು ರದ್ದುಗೊಳಿಸಬೇಕಾಗ್ತದೆ. ಹಾಗಾಗಿ ಬಿಜೆಪಿಗರು ಬಾಯಿಮಾತಿನ ವಿರೋಧದ ಬದಲು ಕಸ್ತೂರಿ ರಂಗನ್ ವರದಿ ಹಾಗೂ ಹುಲಿ ಯೋಜನೆಯನ್ನ ಕೈಬಿಡುವಂತೆ ಕೇಂದ್ರವನ್ನ ಒತ್ತಾಯಿಸಲಿ ಎಂದು ಹೇಳಿದ್ರು. ಇವತ್ತು ಹುಲಿ ಯೋಜನೆ ಮಂಜೂರಾತಿಯಾಗಿದೆ, ಕಾರ್ಯಕ್ಕೆ ಬರಲಿಲ್ಲ. ಅದನ್ನು ರದ್ದು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ರದ್ದು ಮಾಡಬೇಕು. ಈಗ ಇವರದೇ ಸರ್ಕಾರ ಇದೆ, ಯಾರು ಹೋರಾಟ ಮಾಡಿದ್ದಾರೆ ಅವರು ಹುಲಿ ಯೋಜನೆ ರದ್ದು ಮಾಡಬಹುದಲ್ಲ. ನಾನು ಅವರಿಗೆ ಪ್ರಶ್ನೆ, ಯಾರು ಹುಲಿ ಯೋಜನೆ ಬರ್ತದೆ ಅಂತ ಹೇಳಿ ಗುಲ್ಲೆ ಬೀಸ್ತಾರೆ. ಈಗ ಅವರದೇ ಸರ್ಕಾರ ಇದೆ, ಅವರದ್ದು ಸರ್ಕಾರ. ನಾವಿರುವಾಗ ಹುಲಿ ಯೋಜನೆ ಮಂಜೂರಾತಿ ಆಗಿರಲಿಲ್ಲ. ಅವರ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಹುಲಿ ಯೋಜನೆ ಮಂಜೂರಾಗಿದೆ. ಕುದುರೆಮುಖ ವ್ಯಾಪ್ತಿಯಲ್ಲಿ ಹುಲಿ ಯೋಜನೆ ರದ್ದು ಮಾಡಬೇಕು ಅಂತ ಕೆಲವು ಜನ ಒಬ್ಬ ಹೇಳುತ್ತಿದ್ರು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ. ರದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ. ಈ ವಿಚಾರವನ್ನು ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಯಾಕಂತ ಹೇಳಿದ್ರೆ ತಾವು ಅಧಿಕಾರ ಇದ್ದಾಗ ಒಂದು ರೀತಿ, ವಿರೋಧ ಪಕ್ಷ ಇದ್ದಾಗ ಒಂದು ರೀತಿಯಲ್ಲಿ ಇವತ್ತು ನಡವಳಿಕೆಯನ್ನು ಮಾಡ್ತಾ ಇದ್ದಂಥದ್ದು. ಕಸ್ತೂರಿ ರಂಗನ್ ವರದಿ ಅದು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇಲೆ ನಿರ್ಧಾರವಾಗುತ್ತೆ. ರಾಜ್ಯ ಸರ್ಕಾರ ವಿರೋಧ ಮಾಡಿದೆ ಅಂತ ಹೇಳಿದ್ರೆ ಅದು ರದ್ದಾಗುವುದಿಲ್ಲ. ಅದು ರದ್ದು ಮಾಡಬೇಕಾದ ಕೇಂದ್ರ ಸರ್ಕಾರ. ಹುಲಿ ಯೋಜನೆಗೆ ವಿರೋಧ ಉಂಟು ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ. NDA ಸರ್ಕಾರ ಇದ್ದಾಗ ಹುಲಿ ಯೋಜನೆ ಮಂಜೂರಾತಿ ಆಗಿದೆ, ಬೇಡ ಅಂತಂದ್ರೆ ರದ್ದು ಮಾಡಿರ್ತಕ್ಕಂಥ ಕೆಲಸವನ್ನ ಈಗಿನ ಸರ್ಕಾರ ಮಾಡಬೇಕು ಅಂತಲ್ಲಿ ನಾನು ತಮ್ಮ ಮೂಲಕ ಸರ್ಕಾರ ಏನಲ್ಲ, ಬೇಡ ಅಂತಂದ್ರೆ ಬೇಕು ಅಂತಂದ್ರೆ ಮಾಡಿ, ಬೇಡ ಅಂತಂದ್ರೆ ಅವರ ಕೈಯಲ್ಲಿದೆ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಕಸ್ತೂರಿ ರಂಗನ್ ವರದಿಯು ಅವರ ಕೈಯಲ್ಲಿದೆ, ಹುಲಿ ಯೋಜನೆಯು ಅವರ ಕೈಯಲ್ಲಿದೆ. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಈಗ ಅವರದೇ ಸರ್ಕಾರ ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ, ರದ್ದು ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಜೆ ಬಾವಾ, ಕೋಡಿಚಾಲ ಇಬ್ರಾಹಿಂ, ಶಾಹುಲ್ ಹಮೀದ್, ಶಶಿಧರ್ ಹೆಗ್ಡೆ, ನವೀನ್ ಡಿಸೋಸಾ, ಪ್ರಕಾಶ್ ಸಾಲ್ಯಾನ್, ಸಬಿತಾ ಮಿಸ್ಕಿತ್, SM ಸಲೀಂ, ಅಬ್ದುಲ್ ರೌಫ್, ಅಶ್ರಫ್, ನೀರಜ್ ಪಾಲ್, ನಜೀರ್ ಬಚಾಲ್ ಹಾಜರಿದ್ದರು. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks. Glass shutter for kitchen, pantry, lift ups and magic corner. Wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.